ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಡ್ಲ ಫ್ಯಾಮಿಲಿ ವ್ಲಾಗ್ಸ್. ಈ ವೀಕಲ್ಲಿ ನನಗೆ ತುಂಬ ಒಂದು ಕಮೆಂಟ್ಸ್ ಬಂದಿದೆ. ಅದೇನಂದರೆ ರಕ್ಷಿತಾ ಮತ್ತು ರಾಶಿಕಾದು ಫೈಟಿಂಗ್ ಬಗ್ಗೆ ತುಂಬ ಮಂದಿ ಕಮೆಂಟ್ಸ್ ಹಾಕಿದ್ದಾರೆ. ಹಾಗೆಯೇ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಸೊ ಅದರ ಕ್ಲಾರಿಫಿಕೇಷನ್ ಈಗ ಕೊಡ್ತಾ ಇದ್ದೇನೆ. ಅದು ಫೈಟ್ ಆಯಿತು, ಅದರ ನಂತರ ಈಗ ಅವರು ಒಟ್ಟಿಗೆ ನಿಂತಾರೆ. ಆದರೆ ಮೂಲ ಕಾರಣ ಏನಂತ ಕೂಡ ಹೇಳ್ತೇನೆ. ಯಾಕಂದರೆ ಇಬ್ಬರಿಗೂ ಫೈಟ್ ಆಗಿದೆ. ಫೈಟ್ ಅಂದರೆ ಜುಟ್ಟು ಹಿಡ್ದಲ್ಲ, ಜಸ್ಟ್ ಒಂದು ಪುಷ್ ಮಾಡಿದಷ್ಟೇ. ಒಂದು ಟಾಸ್ಕ್ ಇರ್ತದೆ. ಆ ಒಂದು ಟಾಸ್ಕಲ್ಲಿ ಒಂದು ಫುಟ್ಬಾಲಲ್ಲಿ ಅವರಿಗೆ ಒಂದು ರೀಸನ್ ಕೊಟ್ಟು ಒಂದು ಫುಟ್ಬಾಲ್ ಎಸೆಯುವಂಥ ಒಂದು ಟಾಸ್ಕ್. ಆ ಟಾಸ್ಕಲ್ಲಿ ಅವಳು ರಕ್ಷಿತನ ಬಗ್ಗೆ ಒಂದು ಮಾತನಾಡಲಿಕ್ಕೆ ಹೋಗುವಾಗ ಹೇಳ್ತಾಳೆ, ನಾಮಿನೇಷನ್ ಮಾಡುವಾಗ ಒಂದು ರೀಸನ್ ಹೇಳ್ತಾಳೆ, ನೀನು ಪ್ರತಿಯೊಬ್ಬರಿಗೆ ಹೋಗಿ ಮ್ಯಾನಿಪುಲೇಟ್ ಮಾಡ್ತಿ ಹಾಗೆ ಹೀಗೆ ಅಂತ ಹೇಳ್ತಾಳೆ. ನನ್ನ ಫ್ಯಾಮಿಲಿಯವರು ಹೇಳಿದ್ರು ಅಂತ ಹೇಳ್ತಾಳೆ ರಾಶಿಕಾ. ಓಕೆ, ಫ್ಯಾಮಿಲಿ ಅಂತ ಆ ಒಂದು ಪದವನ್ನು ಅವಳೇ ಒಂದು ಫಸ್ಟ್ ಯೂಸ್ ಮಾಡಿದ್ದು. ನನ್ನ ಫ್ಯಾಮಿಲಿಯವರು ಹೇಳಿದರು ನೀನು ಪ್ರತಿಯೊಬ್ಬರಿಗೆ ಹೋಗಿ ಹತ್ತಿರ ಹೋಗಿ ಮ್ಯಾನಿಪುಲೇಟ್ ಮಾಡ್ತಿ ಅಂತ ಹೇಳಿ. ಆವಾಗ ನಿಮ್ಮ ಫ್ಯಾಮಿಲಿಯವರು ಎಂತ ಹೇಳಿದರು ಅಂತ ಹೇಳಿ ಇವಳು ಎದುರೆದುರು ಹೋಗ್ತಾಳೆ. ಈ ಹುಡುಗಿ ಕೂಡ ಯಾರಾದರೂ ಒಂದು ತಪ್ಪು ಹೇಳುವಾಗ ಒಂದು ಸಿಟ್ಟು ಬರೋದು ಸಹಜ, ಅದರಲ್ಲೇನೋ ವಿಚಿತ್ರ ಮಾಡುವಂಥದ್ದೇನಿಲ್ಲ. ಆಗ ಅವಳು ಎದುರೆದುರು ಮಾತನಾಡಿಕೊಂಡು ಹೋಗ್ತಾಳೆ ರಕ್ಷಿತಾ ಶೆಟ್ಟಿ. ಅದೇ ರೀತಿ ಇವಳು ಕೂಡ ಎದುರೆದುರು ಬರುವಾಗ ಫಸ್ಟ್ ದೂಡಿದ್ದೇ ರಾಶಿಕಾ. ಇವಳನ್ನು ತೆಗೆದು ಹೀಗೆ ಮಾಡಿ ಕೈಯಲ್ಲಿ ದೂಡ್ತಾಳೆ. ಅದರಲ್ಲಿ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಆಗಿ ಉಂಟು. ಎಷ್ಟೋ ಮಂದಿ ಹೇಳಿದ್ದಾರೆ ರಾಶಿಕಾ ಮೇಲೆ ಕೈ ಮಾಡಿದ್ದಾಳೆ ಅಂತೇಳಿ. ಇನ್ನೊಂದು ಸಲ ಆ ಒಂದು ಎಪಿಸೋಡ್ ನಿಮಗೆ ನೋಡ್ಬೋದು, ಜಿಯೋ ಸ್ಟಾರಲ್ಲಿ ಮತ್ತೆ ನೋಡ್ಬೋದು. ಅದರಲ್ಲಿ ಅದೊಂದು ಆಪ್ಷನ್ ಇದೆ. ಹಾಗಾಗಿ ನೀನು ನನ್ನ ಫ್ಯಾಮಿಲಿ ಬಗ್ಗೆ ಏನು ಮಾತನಾಡ್ತೀಯ ಅಂತ. ಅವಳು ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ಪಾಪ ಆ ಹುಡುಗಿ. ಅದನ್ನು ನೋಡಿದವರಿಗೆ ಗೊತ್ತಾಗ್ಬೋದು ಆ ಹುಡುಗಿ ಫ್ಯಾಮಿಲಿ ಬಗ್ಗೆ ಏನು ಹೇಳಿಲ್ಲ. ಅವಳು ಹೇಳಿದ್ದು ನಿನ್ನ ಫ್ಯಾಮಿಲಿಯವ್ರು ಎಂತ ಹೇಳಿದರು ನನ್ನ ಬಗ್ಗೆ ಅಂತ ಕೇಳೋದು ಈ ಹುಡುಗಿ ರಕ್ಷಿತಾ ಶೆಟ್ಟಿ. ನನ್ನ ಫ್ಯಾಮಿಲಿಯ ಬಗ್ಗೆ ಮಾತನಾಡಲಿಕ್ಕೆ ನೀನು ಯಾರು ಅಂತ ಹೇಳಿ ಸಡನ್ನಾಗಿ ರೇಸ್ ಮಾಡೋದು ವಾಯ್ಸ್ ಇವಳು ಯಾರು, ರಾಶಿಕಾ. ಓಕೆ, ಹಾಗೆ ಹೇಳಿ ಸಡನ್ ಹೀಗೆ ದೂಡ್ತಾಳೆ. ದೂಡುವಾಗ ಇವಳು ಪ್ರತಿರೋಧ ಮಾಡ್ತಾನೆ. ಯಾರಾದರೂ ಒಂದು ಮೈಗೆ ಕೈ ಹಾಕುವಾಗ ಮತ್ತೆ ಹಿಂದೆ ನಾವಾದರೂ ನಮ್ಮನ್ನು ಹೀಗೆ ಮಾಡಿ ದೂಡುವಾಗ ನಾವು ಕೂಡ ನಮ್ಮ ಕೈಯಿಂದ ದೂಡ್ತೇವಲ್ಲ, ಅದೇ ರೀತಿ ಈ ಹುಡುಗಿ ಕೂಡ ರಕ್ಷಿತಾ ಕೂಡ ಹೀಗೆ ಅವಳನ್ನು ರಾಶಿಕನನ್ನು ದೂಡಿದ್ದಾಳೆ. ಹಾಗೆ ಎಷ್ಟೋ ಮಂದಿ ಹೇಳಿದರು ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಹಾಗಾಗಿ ಅವಳು ಗೇಮ್ ಶೋಯಿಂದ ಹೊರಗಡೆ ಬರ್ತಾ ಇದ್ದಾಳೆ ಅಂತ ಹೇಳಿದರು. ಹಾಗೇನಾಗಲಿಲ್ಲ. ಯಾಕಂದರೆ ಅದೇ ಒಂದು ವಿಷಯದಲ್ಲಿ ಅಂಥದ್ದೇ ಒಂದು ಇನ್ಸಿಡೆಂಟ್ ಮೊದಲು ಕೂಡ ಆಗಿತ್ತು. ರಿಷಿ ಎನ್ನೋಳು ಗಿಲ್ಲಿಗೆ ಕೂಡ ಒಂದು ಚಟ್ ಅಂತ ಹೊಡೆದಿರ್ತಾಳೆ. ಅದರ ನಂತರ ಅಲ್ಲಿ ಬಿಗ್ ಬಾಸ್ ಕೂಡ ಕೇಳ್ತಾರೆ ಮೈಗೆಲ್ಲ ಕೈ ಹಾಕಲಿಕ್ಕಿಲ್ಲ ಅಂತ ಹೇಳಿ. ಯಾಕಂದರೆ ಅದರಲ್ಲಿ ಕಾಂಟ್ರಾಕ್ಟ್ ಇದರಲ್ಲಿ ಸೈನ್ಯ ಹಾಕಿ ಇರ್ತದೆ, ಏನಂದರೆ ಮೈಗೆ ಕೈ ಹಾಕಲಿಕ್ಕಿಲ್ಲ ಅಂತ ಹೇಳಿರ್ತದೆ. ಹಾಗಾಗಿ ಮೈಗೆ ಕೈ ಹಾಕಿ ಮಾತನಾಡೋ ರೂಲ್ಸ್ ಯಾರಿಗೆ ಸಿಲ್ಲ. ಆ ರೂಲ್ಸನ್ನು ಯಾರು ರಿಷಿ ಬ್ರೇಕ್ ಮಾಡಿದ್ಲು ಫಸ್ಟ್ ಗಿಲ್ಲಿಗೆ ಹೊಡೆದು. ಅದಂದರೆ ಗಿಲ್ಲಿ ಒಂದು ತಮಾಷೆ ಮಾಡಲಿಕ್ಕೆ ಹೋಗಿ ಅವಳದೊಂದು ಬಟ್ಟೆಯನ್ನು ಬಾತ್ರೂಮಲ್ಲಿ ಇಟ್ಟಿರ್ತಾನೆ. ಅದಕ್ಕೆ ಸಿಟ್ಟು ಬಂದು ಇವಳು ರಿಷಿ ಅವನಿಗೆ ಒಂದು ಹೊಡೆದಿರ್ತಾಳೆ, ಈಗ ಚಟ್ ಅಂತ ಹೊಡೆದಿರ್ತಾಳೆ ಅಷ್ಟೇ. ಅದದು ಮತ್ತೇನು ಜಾಸ್ತಿ ಜಟಾಪಟಿ ಆಗಲಿಲ್ಲ. ಅದು ಒಂದು ಇನ್ಸಿಡೆಂಟ್ ಆಗಿದ್ದು. ಅದರ ನಂತರ ಸೆಕೆಂಡ್ ಟೈಮ್ ಇದು ಅದದು. ಹಾಗೆ ತುಂಬ ಮಂದಿ ಹೇಳಿದರು ಅವಳು ರಕ್ಷಿತ ಎಂತ ಮೈಗೆಲ್ಲ ಕೈ ಹಾಕ್ತಾರೆ. ಅದು ಸುಮ್ಮನೆ ಇಲ್ಲದಿದ್ದರೆ ಅರ್ಧ ಕ್ಲಿಪ್ಪಿಂಗ್ಸ್ ನೋಡಿ. ಕೆಲವು ಏನು ಮಾಡ್ತಾರೆ ಗೊತ್ತಾ, ಈ ಕಲರ್ಸ್ ಕನ್ನಡದಲ್ಲಿ ಪ್ರೊಮೋ ನೋಡ್ತಾರೆ, ನೋಡಿ ಫುಲ್ಲು ವಿಡಿಯೋನು ನೋಡಿರೋದಿಲ್ಲ, ಬಂದು ಪಟಕ್ ಅಂತ ಜಡ್ಜ್ಮೆಂಟ್ ಕೊಡ್ತಾರೆ. ಮತ್ತು ಇನ್ನೊಂದು ಏನಂದರೆ ರಕ್ಷಿತಾ ಶೆಟ್ಟಿ ಎಲ್ಲಿ ಹೇಗೆ ಮಾತನಾಡಬೇಕು ಅದು ಕ್ಲಿಯರಾಗಿ ಅವಳಿಗೆ ಗೊತ್ತಿದೆ. ನಮ್ಮಕ್ಕಿಂತ ಕೂಡ ಅವಳು ಎಕ್ಸಲೆಂಟ್ ಇದ್ದಾಳೆ. ಎಕ್ಸಲೆಂಟ್ ಇದ್ರಿಂದ ಎಷ್ಟು ವಾರ ತನಕ ಬರೋದಂದ್ರೂ ಕೂಡ ನಿಜವಾಗ್ಲೂ ಅದು ಗ್ರೇಟ್ ಅಂತ ಹೇಳ್ತೇನೆ ನಾನು. ಯಾಕಂದರೆ ಜನಸಾಮಾನ್ಯರಿಗೆ ಕೆಲವರು ಎಷ್ಟೇ ಇದ್ದರು ಆಟದ ಎಕ್ಸಲೆಂಟ್ ಇದ್ದರು ಅವರು ಅಷ್ಟೊಂದು ವಾರ ಬರೋದಿಲ್ಲ. ಈಗ ಸೂರಜ್ ಒಳ್ಳೆ ಇದ್ದ, ಎಕ್ಸಲೆಂಟ್ ಇದ್ದ, ಆಟ ಆಡೋದ್ರಲ್ಲಿ ಕೂಡ ಎಕ್ಸಲೆಂಟ್ ಇದ್ದ. ಮತ್ತು ಇವಳು ಕೂಡ ಇಷ್ಟು ಸಮಯ ಬರಬೇಕಾದ್ರೆ ಇವಳು ಕೂಡ ಸ್ಟ್ರಾಟಜಿ ಯೂಸ್ ಮಾಡಿ ಬರಬೇಕು, ಗೊತ್ತಾಯ್ತಾ. ಮತ್ತು ಇನ್ನೊಂದು ಏನಂದರೆ ಯಾರು ಇದು ಗೇಮ್ ಶೋ ಹೇಳಿದ ನಂತರ, ರಿಯಾಲಿಟಿ ಶೋ ಹೇಳಿದ ನಂತರ ಯಾರು ಬಚಾವ್ ಮಾಡಲಿಕ್ಕಿಲ್ಲ. ಅದು ಅವರವರದೊಂದು ಸ್ಟೆಪ್ಸ್ ಬರುವಾಗ ಅವರು ನಾಮಿನೇಟ್ ಮಾಡಲೇಬೇಕು. ಅವತ್ತು ವಂಶದ ಕುಡಿ ಅಂತ ಗಿಲ್ಲಿಗೆ ಇವಳು ಲಾಸ್ಟಿಗೆ ಇದು ಅವನನ್ನೇ ನಾಮಿನೇಟ್ ಮಾಡಿದ್ಲು ಅಂತ ಹೇಳಿ ಅಷ್ಟು ನನಗೆ ಹೇಟ್ ಕಮೆಂಟ್ಸ್ ಬಂದಿತ್ತು. ಅದರ ನಂತರ ಅವಳು ನೆಕ್ಸ್ಟ್ ಡೇ ಹೇಳಿದಾಳೆ, ನನಗೆ ಒಂದು ಸರಿ ಅನಿಸದಿದ್ರೆ ನಾನು ಖಂಡಿತವಾಗ್ಲೂ ಅವರನ್ನು ನಾಮಿನೇಟ್ ಮಾಡ್ತೀನಿ, ಮತ್ತು ನಾನು ಅದನ್ನು ಸಿಟ್ಟನ್ನು ಹಾಗೆಯೇ ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿ. ಅದರ ನಂತರ ಎಷ್ಟೋ ಒಂದು ಫೈಟ್ ಅಶ್ವಿನಿ ಗೌಡನಿಗೂ ಹಾಗೆಯೇ ರಕ್ಷಿತಾ ಶೆಟ್ಟಿಗೂ ಎಷ್ಟೋ ಒಂದು ಸ್ಟಾರ್ಟಿಂಗಲ್ಲಿ ಆಗಿದೆ. ಈಗ ಅದೇ ಒಂದು ವಿಷಯವನ್ನು ಇವತ್ತಿನದೊಂದು ಪ್ರೊಮೋ ನೋಡಿದೆ ನಾನು. ಅದರಲ್ಲಿ ಅವಳು ಹೇಳ್ತಾಳೆ ಯಾವಾಗಲೂ ಒಂದೇ ರೀತಿ ಇದ್ದೀರಾ ಅಂತ ಹೇಳ್ತಾ ಇದ್ದಾಳೆ ಒಂದು ಪ್ರೊಮೋದಲ್ಲಿ ನಾನು ನೋಡಿದೆ. ಓಕೆ, ಸೊ ಈ ಒಂದು ಟಾಸ್ಕಲ್ಲಿ ಯಾರು ಉಂಟಲ್ಲ ವಹಿಸಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಒಬ್ಬರೇ ಮಾತ್ರ ವಿನ್ ಆಗೋದು. ಈ ಒಂದು ಲಾಸ್ಟ್ ತನಕ
ಈಗ ಇಷ್ಟು ವಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಅವರೊಂದು ಒಂದು ದಿನ ಜಗಳ ಮಾಡ್ತಾರೆ, ನೆಕ್ಸ್ಟ್ ಡೇ ಒಳ್ಳೇದಿರ್ತಾರೆ, ಒಂದು ದಿನ ಜಗಳ ಮಾಡ್ತಾರೆ, ನೆಕ್ಸ್ಟ್ ಡೇ ಖುಷಿಯಲ್ಲಿ ಇರ್ತಾರೆ. ಹಾಗೆ ಮತ್ತು ಇನ್ನೊಂದು ಏನಂದರೆ ಅವರೇನು ಅಲ್ಲಿ ಈಗ ನೋಡಿ ಗಿಲ್ಲಿ ಕೂಡ ಹಾಗೇನೆ. ಈಗ ಗಿಲ್ಲಿ ಕಾವು ಕಾವು ಅಂತ ಹೇಳಿ ಹೋಗ್ತಾ ಇರ್ತಾನೆ, ಆದರೆ ಗಿಲ್ಲಿ ಅವನದೊಂದು ಗೇಮ್ ಶೋ ಅಂತ ಬರುವಾಗ ಅವನೇ ಎದುರು ಹೋಗಬೇಕು, ಅವನದ್ದು ಟಾಸ್ಕನ್ನು ಅವನು ಆಟ ಆಡಲೇಬೇಕು. ಹಾಗೆಯೇ ಒಂದು ಗಿಲ್ಲಿಗೆ ಮತ್ತು ಒಂದು ಧ್ರುವಂತಿಗೊಂದು ಒಂದು ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ವಿನ್ ಆಗಿದ್ದು ಯಾರಂದರೆ ಯಾರು ನಮ್ಮ ಧ್ರುವ ಅಂತ ವಿನ್ ಆಗ್ತಾನೆ. ಅದೊಂದು ಬಾಲಿಗೆ ಒಂದು ನೈಫಿಗೆ ಒಂದು ಬಾಲಲ್ಲಿ ಚುಚ್ಚುವುದು ಒಂದು ಟಾಸ್ಕ್ ಇರ್ತದೆ. ಅದರಲ್ಲಿ ಧ್ರುವ ಅಂತ ವಿನ್ ಆಗ್ತಾನೆ, ಗಿಲ್ಲಿ ಸೋಲ್ತಾನೆ. ಹಾಗಾಗಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಡೈರೆಕ್ಟ್ ಕ್ವಾಲಿಫೈ ಆಗ್ತಾನೆ, ಟಾಪ್ 6ಗೆ ಕ್ವಾಲಿಫೈ ಆಗ್ತಾನೆ ಅಂತ ಹೇಳ್ತಾರೆ. ಯಾರು ಬಿಗ್ ಬಾಸ್ ಹೇಳ್ತಾರೆ. ಆಗ ಎಲ್ಲರಿಗೆ ಕನ್ಫ್ಯೂಸ್ ಆಗ್ತದೆ, ಇವನು ಡೈರೆಕ್ಟ್ ಆಗಿ ಟಾಪ್ 6ಗೆ ಹೋಗ್ತಾನಂತ ಧ್ರುವ ಅಂತ ಹೇಳ್ತಾರೆ. ಓಕೆ, ಈವನ್ ನನಗೆ ಕೂಡ ಕನ್ಫ್ಯೂಸ್ ಆಗ್ತದೆ. ಆದರೆ ಅದರಲ್ಲಿ ಕೂಡ ಒಂಥರ ಟ್ವಿಸ್ಟ್ ಸ್ಟೋರಿ ಇದೆ, ಅದರಲ್ಲೇ ಇದೆಲ್ಲ ಗೇಮ್ ಶೋ ಅಲ್ಲೇ ಇದೆ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಇರ್ತದಲ್ಲ. ಹಾಗೆಯೇ ಕಾನ್ಸೆಪ್ಟ್ ಮತ್ತೆ ಚೇಂಜ್ ಆಗ್ತದೆ. ಈಗ ಟಾಪ್ 6ಅಲ್ಲಿ ಉಂಟಲ್ಲ ಎಷ್ಟು ಮಂದಿ ಹೋಗ್ತಾರೆ ಅಂತ ಅದರಲ್ಲಿ ಟಾಸ್ಕ್ ಇರ್ತದೆ. ಈಗ ಮತ್ತೆ ಕಾವ್ಯ ಅಷ್ಟು ದೂರ ಇರ್ತಾಳೆ ಅಶ್ವಿನಿಗೆ, ಹೋಗಿ ಬಾರಿ ಹಾಗೆ ಹೀಗೆ ಅಂತ ಏಕವಚನದಲ್ಲಿ ತುಂಬ ಮಾತನಾಡ್ತಿರ್ತಾಳೆ. ಯಾವಾಗ ಮೊನ್ನೆದು ಎಪಿಸೋಡಲ್ಲಿ ಓಕೆ, ಅದರಲ್ಲಿ ಅಶ್ವಿನಿಗೆ ತುಂಬ ಮಾತನಾಡಿರ್ತಾಳೆ. ಅದರ ನಂತರ ನಿನ್ನೆದೊಂದು ಎಪಿಸೋಡಲ್ಲಿ ಅವಳು ಹೇಳೋದುಂಟು ಏನಂದರೆ, ಅಶ್ವಿನಿ ನನಗೆ ಮುಂಚಿನ ದಿವಸ ಅವಳು ಏಕವಚನದಲ್ಲಿ ಮಾತನಾಡಿದಾಳೆ, ಅದು ಹೇಗೆ ಇವರಿಗೆ ಮನಸ್ಸು ಬರ್ತದೆ ನಾನು ಮಾತ್ರ ಮತ್ತೆ ರಿಕ್ವೆಸ್ಟ್ ಮಾಡಿ ಮಾತನಾಡಲಿಕ್ಕಂತ. ಈಗ ಮತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದರಲ್ಲಿ ಕಾವ್ಯನೇ ಬರ್ತಾಳೆ ಅಶ್ವಿನಿ ಮತ್ತು ಧ್ರುವಂತ ಹತ್ತಿರ ಬಂದು ನಿಮ್ಮ ಟೀಮಿಗೆ ನಮ್ಮನ್ನು ಸೇರಿಸ್ಕೊಳ್ತೀರಾ ಅಂತ ಹೇಳಿ. ಯಾಕಂದರೆ ಅಲ್ಲಿ ಮೂರು ಜನರದು ಕಂಟೆಸ್ಟೆಂಟ್ ಒಂದು ಟಾಸ್ಕ್ ಇರ್ತದೆ. ಮತ್ತೆ ಇನ್ನೊಂದು ಟೀಮಲ್ಲಿ ರಾಶಿಕನಿಗೆ ಧ್ರುವಂತ ಮೇಲೆ ಹೇಗೂ ಆಗುದಿಲ್ಲ, ಯಾಕಂದರೆ ಮೊದಲಿನಿಂದಲೂ ಅವರು ಕೋಪದಲ್ಲಿದ್ದಾರೆ, ಇವಾಗ ತನಕ ರಾಜ್ಯ ಆಗಲಿಲ್ಲ. ಆದರೆ ಕೆಲವರು ಅದರಲ್ಲಿ ಕೋಪ ಇದ್ದವರು ರಾಜ್ಯ ಆಗ್ತಾರೆ. ಆದರೆ ರಾಶಿಕ ಮತ್ತು ಧ್ರುವಂತ ಇದುವರೆಗೂ ಅವರು ರಾಜ್ಯ ಆಗಲಿಲ್ಲ. ವೈಮನಸ್ಸೆ ಇದೇನೆ, ಯಾಕಂದರೆ ಅವನೊಂದು ವಿಷಯ ಹೇಳಿರ್ತಾನೆ ರಾಶಿಕನಿಗೆ, ಅದು ತುಂಬ ಹರ್ಟ್ ಆಗಿ ಅದರ ನಂತರ ಇಬ್ಬರದು ಬಾಂಡಿಂಗ್ ಅಷ್ಟೊಂದು ಒಳ್ಳೇದಿಲ್ಲ. ಹಾಗಾಗಿ ಅವಳು ಇವನು ರಘು ಹೇಳ್ತಾನೆ, ಧ್ರುವಂತಿಗೆ ರಿಕ್ವೆಸ್ಟ್ ಮಾಡು, ಆ ಟೀಮ್ಗೆ ಹೋಗೋದಾದ್ರೆ ಹೋಗು ಅಂತ. ಇಲ್ಲ ನನಗೆ ಸರಿಯಾಗುದಿಲ್ಲ ಅಂತ ಹೇಳ್ತಾಳೆ. ಹಾಗೆ ಅವಳು ರಾಶಿಕಾ ರಘುಗೆನೆ ರಿಕ್ವೆಸ್ಟ್ ಮಾಡ್ತಿರ್ತಾಳೆ, ನಿನ್ನ ಟೀಮ್ಗೆ ನನ್ನನ್ನು ಸೇರಿಸ್ಕೊಂತ. ಆಗ ರಕ್ಷಿತಾ ಹೇಳ್ತಾಳೆ ಏನಂದರೆ, ನೀನು ಆ ಕಡೆಗೆ ಹೋಗು, ನಾನು ಇವರದ್ದು ಬಾಂಡಿಂಗ್ ನಮ್ಮದಿಬ್ಬರದ್ದು ಸರಿ ಉಂಟಂತ ಹೇಳಿ. ಆಗ ಮತ್ತೆ ಜಗಳ ಮಾಡ್ತಾಳೆ ರಾಶಿಕಾ, ಅದೇಗೆ ನೀನು ನನ್ನದು ಮತ್ತೆ ಇವರದ್ದು ಬಾಂಡಿಂಗ್ ಇದು ಆಗೋದಿಲ್ಲ ಅಂತ ಹೇಳ್ತೀನಿ, ನನ್ನದು ಕೂಡ ಬಾಂಡಿಂಗ್ ಒಳ್ಳೇದೇ ಇದೆ ರಘು ಜೊತೆ, ನಾನು ಕೂಡ ರಘು ಜೊತೆನೇ ಇರ್ತೇನೆ ಅಂತ ಹೇಳಿ. ಅಲ್ಲಿ ಕೂಡ ಸ್ವಲ್ಪ ವೈಮನಸ್ಸೆ ಆಗ್ತದೆ. ಅದರ ನಂತರ ಮತ್ತೆ ತುಂಬ ಡಿಸ್ಕಸ್ ಎಲ್ಲ ಮಾಡಿ ಧನುಷ್ ಹತ್ರ ಡಿಸ್ಕಸ್ ಮಾಡ್ತಾಳೆ ಈ ಹುಡುಗಿ ರಕ್ಷಿತಾ. ಮತ್ತೆ ರಘು, ರಕ್ಷಿತಾ ಮತ್ತು ರಾಶಿಕ ಒಂದು ಟೀಮ್ ಆಗ್ತದೆ. ಈ ಕಡೆಯಿಂದ ಧ್ರುವಂತ, ಕಾವ್ಯ, ಅಶ್ವಿನಿಗೆ ಮನಸ್ಸಿಲ್ಲದಿದ್ದರೂ ಇಷ್ಟೊಂದು ರಿಕ್ವೆಸ್ಟ್ ಮಾಡುವಾಗ ಕಾವ್ಯನನ್ನು ಎಕ್ಸೆಪ್ಟ್ ಮಾಡ್ತಾರೆ. ಹಾಗೆ 2 ಟೀಮಿಂದ ಟಾಸ್ಕ್ ಆಗ್ತದೆ. ಅದರಲ್ಲಿ ಕ್ವಾಲಿಫೈ ಆಗೋದು, ವಿನ್ ಆಗೋದು ಯಾರಂದರೆ ಧ್ರುವಂತ, ಕಾವ್ಯ ಮತ್ತು ಅಶ್ವಿನಿ ವಿನ್ ಆಗ್ತಾರೆ. ಯಾಕಂದರೆ ಅದೊಂದು ಅಯಸ್ಕಾಂತದಾಗಿ ಒಂದು ಬಾಲ್ ಇಡುವ ಒಂದು ಟಾಸ್ಕ್ ಇರ್ತದೆ, ಅದರಲ್ಲಿ ಈ ಒಂದು ಟೀಮ್ ವಿನ್ ಆಗ್ತದೆ. ಯಾರ್ದು? ಅಶ್ವಿನಿದು ಟೀಮ್. ಇಲ್ಲಿ ರಘು, ರಾಶಿಕಾ, ರಕ್ಷಿತಾ ಇವರದು ಟೀಮು ಸೋಲ್ತದೆ. ಅದರ ನಂತರ ಆ ಹುಡುಗಿ ಹೇಳ್ತದೆ, ಅದೇಗೆ ನೀವು ಟಾಪ್ 6ಗೆ ನನ್ನನ್ನು ಕ್ವಾಲಿಫೈ ಮಾಡ್ತಿಲ್ಲ, ನನ್ನನ್ನು ಆಟ ಆಡಲಿಕ್ಕೇ ಬಿಡಲಿಲ್ಲ ಅಂತ ಹೇಳ್ತಾಳೆ ಪಾಪ. ಯಾಕಂದರೆ ಅವಳನ್ನು ಪ್ರತಿಯೊಂದು ಟಾಸ್ಕಲ್ಲಿ ನೀವು ನೋಡಿ ಇರ್ಬೋದು, ಅಬ್ಸರ್ವ್ ಮಾಡಿ ಇರ್ಬೋದು, ಈ ಹುಡುಗಿಗೆ ಟಾಸ್ಕ್ ಜಾಸ್ತಿ ಕೊಡಲೇ ಇಲ್ಲ ಅವರು. ಪ್ರತಿಯೊಂದರಲ್ಲಿ ಹೋಗು ಅಂತ ನೀವು ನೋಡಿ ಇರ್ಬೋದು. ಅವತ್ತೊಂದು ಅಶ್ವಿನಿ ಗೌಡ ಕೂಡ ಹಾಗೆಯೇ ಒಂದು ದೊಡ್ಡ ಬಾಲ್ ಇದೊಂದು ಟಾಸ್ಕ್ ಇರ್ತದೆ, ಅದರಲ್ಲಿ ಬಾಲನ್ನು ದೂಡಿ ಹೊರಗೆ, ಅದರಿಂದ ಆ ರೌಂಡಿಂದ ಹೊರಗೆ ಹಾಕಿರ್ತಾಳೆ ಯಾರು? ಅಶ್ವಿನಿ. ಓಕೆ, ಆ ಒಂದು ಇದರಲ್ಲಿ ಮತ್ತೆ ಪ್ರತಿಯೊಂದು ಟಾಸ್ಕಲ್ಲಿ ಈ ಹುಡುಗಿಯನ್ನು ಕರಿತಿರ್ಲಿಲ್ಲ, ಯಾಕಂದರೆ ಟಾಸ್ಕಲ್ಲಿ ವಿನ್ ಆದರೆ ಅವರೊಂದು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ. ಪಾಪ ಇದುವರೆಗೂ ಈ ಒಂದು ಹುಡುಗಿ ರಕ್ಷಿತ ಒಂದು ಕ್ಯಾಪ್ಟನ್ ಆಗಲಿಲ್ಲ, ಈವನ್ ಧ್ರುವಂತ ಕೂಡ ಕ್ಯಾಪ್ಟನ್ ಆಗಲಿಲ್ಲ. ಓಕೆ, ಧ್ರುವಂತಿದು ಹಾಗೇನೆ, ಧ್ರುವಂತಿಗೂ ಕೂಡ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ, ಅವನು ಹಾಗೆ ಮಾಡೋದಿಲ್ಲ ಹೀಗೆ ಮಾಡೋದಿಲ್ಲ ಅಂತೇಳಿ. ಅಟ್ ಲಾಸ್ಟ್ ಫೈನಲ್ ಆಗುವಾಗ ಅವನದೊಂದು ವ್ಯಕ್ತಿತ್ವದ ಆಟ ತೋರಿಸ್ತಿದ್ದಾನೆ. ಎಕ್ಸಲೆಂಟ್ ಆಗಿ ಯಾರು ಧ್ರುವಂತ ಆಟ ಆಡ್ತಿದ್ದಾನೆ. ಧ್ರುವಂತ ಕೂಡ ನಿನ್ನೆದು ಟಾಸ್ಕ್ ಅಲ್ಲಿ ವಿನ್ ಆಗಿದೆ. ಹಾಗೆ ರಕ್ಷಿತಾ ಹೇಳ್ತಾಳೆ, ಅದೇಗೆ ನಾವು ಟಾಪ್ 6ಗೆ ಇದು ಕ್ವಾಲಿಫೈ ಆಗ್ತಿಲ್ಲ, ಯಾಕೆ ನಾವು ಇಷ್ಟರ ತನಕ ಆಟ ಆಡಿಕೊಂಡು ಬರಲಿಲ್ವಾ, ನಾವು ಇಷ್ಟೊಂದು ಪರಿಶ್ರಮ ಪಡಲಿಲ್ವಾ ಅಂತ ಬಿಗ್ ಬಾಸ್ಗೆ ಡೈರೆಕ್ಟ್ ಕ್ವಶ್ಚನ್ ಆಗ್ತಾಳೆ ನಮ್ಮ ಹುಡುಗಿ. ಹಾಗೆ ಮತ್ತು ಗಿಲ್ಲಿ ತುಂಬ ಅಪ್ಸೆಟ್ಟಲ್ಲಿದ್ದಾನೆ, ಯಾಕಂದರೆ ಆ ಒಂದು ಟಾಸ್ಕಲ್ಲಿ ಉಂಟಲ್ಲ, ಇದೊಂದು ಬಾಲ್ ಹೊಡೆಯುವ ಒಂದು ನೈಫ್ಗೆ ಟಕ್ ಅಂತ, ಅದರಲ್ಲಿ ಧ್ರುವಂತ ವಿನ್ ಆಗಿದ್ದೇನಲ್ಲ, ಇವನಿಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಇವನಿಗೆ, ಗಿಲ್ಲಿಗೆ. ಹಾಗಾಗಿ ಮತ್ತು ಯಾರಿಗೂ ನಾನು ಒಂದೇ ಹೇಳೋದು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಮತ್ತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಯಾಕಂದರೆ ನೋಡಿ, ಇವನು ಧ್ರುವಂತಿದೊಂದು ನನಗೆ ಒಂದು ಕತೆ ನೆನಪಾಗ್ತದೆ. ಆಮೆ ಉಂಟಲ್ಲ, ಆಮೆ ರೀತಿಯಲ್ಲಿ ಹೋಗ್ತಾ ಇರ್ತಾನೆ, ಇವನು ಗಿಲ್ಲಿ ಮೊಲದ ಟೈಪ್ ಓಡ್ತಾ ಇರ್ತಾನೆ. ಈಗ ಹೇಗೆ ಇದೆ ಅಂದರೆ ಕತೆ,
ಆಮೆ ಈಗ ಎದುರು ಬಂದಿದೆ, ಮೊಲಕ್ಕಿಂತ ಸ್ವಲ್ಪ ಎದುರು ಬಂದಿದೆ. ಅಂದರೆ ಎಕ್ಸಲೆಂಟ್ ಎಲ್ಲಿ ತೋರಿಸಬೇಕು ಅಲ್ಲಿ ತೋರಿಸ್ತಿದ್ದೀನಿ. ನಾನು ಪ್ರತಿ ಸಲ ನಾನು ಹೇಳೋದು ಪಾರದರ್ಶಕವಾಗಿ ನಾನು ಹೇಳ್ತೇನೆ. ಏನೇ ಇದ್ದರೂ ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಮಗೆ ಪ್ರತಿ ಸಲ ವ್ಯಕ್ತಿತ್ವದ ಆಟ ಹೇಳಿದ ನಂತರ ಪ್ರತಿಯೊಬ್ಬರದ್ದು ವ್ಯಕ್ತಿತ್ವ ಹೊರಗೇನೆ ಬರ್ತಾ ಇದೆ. ಹಾಗೆಯೇ ಒಂದು ಕಾವ್ಯನ ಮೇಲೆ ತುಂಬ ಒಳ್ಳೆ ನನಗೆ ಒಪಿನಿಯನ್ ಇತ್ತು, ಅವಳು ಒಳ್ಳೆ ಹುಡುಗಿ ಅಂತೇಳಿ. ಪ್ರತಿ ಒಂದು A to Z ಸ್ಟೋರಿಯನ್ನು ಅವರು 3 ಗಂಟೆ ಮಾತನಾಡಿದ್ದಾರೆ. ನಮಗೆ ತೋರಿಸಿದ ಎಷ್ಟು ಕ್ಲಿಪ್ಪಿಂಗ್ಸ್, ಕೇವಲ 3 ಮಿನಿಟ್ಸ್ ಅವಳ ತಾಯಿ ಮತ್ತು ತಮ್ಮನ ಹತ್ರ ಮಾತನಾಡಿದ್ದೊಂದು ಕ್ಲಿಪ್ಪಿಂಗ್ಸ್ ತೋರಿಸಿದ್ದಾರೆ. ಪ್ರತಿಯೊಂದು A to Z ಅವಳು ಹೊರಗಡೆ ಏನೇನೆಲ್ಲ ಆಗ್ತಿದೆ, ಯಾರ್ಯಾರಿಗೆ ಸಪೋರ್ಟ್ ಇದೆ, ಯಾರ್ಯಾರಿಗೆ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಪಿನ್ ಟು ಪಿನ್ ಇದು ಸೀಕ್ರೆಟ್ ಮ್ಯಾಟರ್ ತಗೊಂಡಿದ್ದಾಳೆ. ಅದರ ನಂತರ ಬಿಗ್ ಬಾಸ್ ಅದನ್ನು ಅನೌನ್ಸ್ ಮಾಡಿ ಹೇಳೋದು, ಹೊರಗಡೆದು ನಿಮಗೆ ನ್ಯೂಸ್ ಕೇಳಲಿಕ್ಕಿಲ್ಲ ಅಂತ ಹೇಳಿ ಸಡನ್ನಾಗಿ ಅವರನ್ನು ಹೊರಗೆ ಕಳಿಸ್ತಾರೆ, ಒಂದು ನಾಟಕ ಮಾಡಿ ಕಳಿಸ್ತಾರೆ. ಮತ್ತೆ ಬರ್ತಾರೆ, ಅವಳದು ಮನೆಯಿಂದ ಮತ್ತೆ ಬರ್ತಾರೆ. ಓಕೆ, ಸೊ ಹಾಗಾಗಿ ಅವಳು ಎಕ್ಸಲೆಂಟ್ ಇದ್ದಾಳೆ, ಇಲ್ಲಿ ಎಕ್ಸಲೆಂಟ್ ಇದ್ದಾಳೆ. ಹಾಗೆಯೇ ಮತ್ತು ಒಂದು ನಿಮಗೆ ನೆನಪಿರ್ಬೋದು, ರಾಮಾಯಣ ಆಗಲಿ ಅಥವಾ ಮಹಾಭಾರತ ಆಗಲಿ, ಒಂದು ಯುದ್ಧ ಸೋಲುವುದೇ ಒಂದು ಹೆಣ್ಣಿನ ಮುಖಾಂತರವಂತೆ, ಹೆಣ್ಣು ಮೇಯ್ನ್ ಅಂತೆ ಯುದ್ಧಕ್ಕೆ ಕಾರಣ. ಅದೇ ರೀತಿ ಗಿಲ್ಲಿ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ದ. ಯಾವಾಗ ಇವಳು ಕಾವ್ಯನದು ಅವನಿಗೆ ಇದು ಆಯಿತು, ಅದರ ನಂತರ ಅವನ ಮೈಂಡ್ ಫುಲ್ ಡಿಸ್ಟ್ರಾಕ್ಟ್ ಆಗಿದೆ. ಅಂದರೆ ಅವನು ಜಾಸ್ತಿ ಆಟದ ಮೇಲೆ ಫೋಕಸ್ ಮಾಡ್ತಿಲ್ಲ. ಆದರೆ ಈ ಕಾವ್ಯ ಒಳ್ಳೆ ಎಕ್ಸಲೆಂಟ್ ಇದ್ದಾಳೆ, ಅವಳು ಆಟದ ಮೇಲೆ ಮಾತ್ರ ಎಕ್ಸಲೆಂಟ್ ಇದ್ದಾಳೆ, ಇವನ ಮೇಲೆ ಅಷ್ಟೊಂದು ಗಮನ ಹರಿಸ್ತಿಲ್ಲ. ಇವಳ ಹಿಂದೆ ಈ ರೀತಿಯಾಗಿದೆ ಕತೆ. ಇಲ್ಲದಿದ್ದರೆ ಅವನು ಒಳ್ಳೆ ರೀತಿ ಎಲ್ಲರನ್ನು ಮನರಂಜನೆ ಪಡಿಸ್ತಾ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಇದ್ದ. ಓಕೆ, ಹಾಗಾಗಿ ಈ ವಾರದಲ್ಲಿ ನಮ್ಮದು ಡೇಂಜರ್ ಝೋನಿಗೆ ರಕ್ಷಿತ ಇದ್ದಾಳೆ, ರಾಶಿಕ್ ಇದ್ದಾಳೆ, ಮತ್ತು ಧ್ರುವಂತ್ ಇದ್ದಾನೆ, ಅದೇ ರೀತಿ ಅಶ್ವಿನಿ ಗೌಡ ಇದ್ದಾಳೆ, ಹಾಗೆಯೇ ಒಂದು ಗಿಲ್ ಇದ್ದಾನೆ. ಧನುಷ್ ಮಾತ್ರ ಕ್ಯಾಪ್ಟನ್ ಆದ್ದರಿಂದ ಆ ಒಂದು ಡೇಂಜರ್ ಝೋನಲ್ಲಿ ಇಲ್ಲ. ಹಾಗಾಗಿ ಈಗ ಮತ್ತೆ ಇನ್ನು ಟಾಸ್ಕ್ ಇರ್ತದೆ. ಟಾಸ್ಕಲ್ಲಿ ಈಗ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಆ ಒಂದು ಟಾಪ್ 6 ಲೆವೆಲ್ಗೆ ಹೋಗ್ತಾರೆ. ಮತ್ತು ಅದರಲ್ಲಿ ಕೂಡ ಮತ್ತೆ ನಾಮಿನೇಷನ್ ಇರ್ತದೆ. ಮತ್ತೆ 3 ಮಂದಿ ಉಳಿತಾರೆ ಕಂಟೆಸ್ಟೆಂಟ್. ಅದರಲ್ಲಿ ಮತ್ತೆ 2 ಕ್ವಾಲಿಫೈ ಆಗ್ತಾರೆ. ಅದರಲ್ಲಿ ನಂಬರ್ 1 ಪ್ಲೇಸಲ್ಲಿ ಯಾರಿರೋದಂತ ಇದು ಒಂದು ಕುತೂಹಲದೊಂದು ಕ್ವಶನ್ ಆಗಿರ್ತದೆ. ಈಗ ಒಂದು ವೇಳೆ ಒಂದು ವ್ಯಕ್ತಿತ್ವದ ಆಟ ನೋಡ್ಲಿಕ್ಕೆ ಹೋದರೆ ಇವಳು ನಮ್ಮ ರಕ್ಷಿತಾ ಶೆಟ್ಟಿನೂ ತುಂಬ ಒಳ್ಳೆಯಿದ್ದಾಳೆ. ಯಾಕಂದರೆ ಎಂಥದೇ ಅವಳಿಗೆ ಮಾಡಿದರೂ ಕೂಡ ಉಂಟಲ್ಲ, ಅಶ್ವಿನಿ ಗೌಡ ಒಂದು ಒಂದು ವಿಷಯ ಆಗಿರ್ತದೆ. ಆ ಒಂದು ಮನೆಯಲ್ಲಿ ಜಗಳ ಆಗಿರ್ತದೆ. ಆಗ ಊಟ ಬಿಟ್ಟು ಕೂತ್ಕೊಳ್ಳುವಾಗ ರಘು ಹತ್ರ ಹೇಳ್ತಾಳೆ, ಪ್ಲೀಸ್ ರಘುವಣ್ಣ ನೀವೊಂದು ಹೋಗಿ ಅಶ್ವಿನ್ ಮ್ಯಾಮ್ಗೆ ಹೋಗಿ ಸಾರಿ ಕೇಳಿ, ಅವರು ಊಟ ಬಿಟ್ಟು ಕೂತ್ಕೊಂಡಿದ್ದೆ. ಇದು ನಮ್ಮ ರಕ್ಷಿತಾ ಶೆಟ್ಟಿದು ವ್ಯಕ್ತಿತ್ವ. ಅವಳು ಒಳ್ಳೆಯಿದ್ದಾಳೆ ನಿಜವಾಗಿ. ಎಷ್ಟೋ ಮಂದಿ ಎಷ್ಟೇ ಮೂದಲಿಸಿದ್ರು, ಎಷ್ಟೇ ಇನ್ಸಲ್ಟ್ ಮಾಡಿದ್ರು, ಆ ಹುಡುಗಿದು ವ್ಯಕ್ತಿತ್ವ, ಆ ಹುಡುಗಿದು ಒಳ್ಳೆಯ ಒಂದು ಗುಣ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಒಂದೇ ಹೇಳೋದು, ಯಾರೆಲ್ಲ ಅವಳ ಸಪೋರ್ಟರ್ಸ್ ಇದ್ದಾರೆ ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ವೋಟ್ ಮಾಡಿ ಅಂತ ಹೇಳ್ತೇನೆ. ನಾನು ಪ್ರತಿ ಸಲ ಕೂಡ ನಾನು ಹೇಳ್ತಾ ಇದ್ದೇನೆ. ಹೇಗೆ ಅಂದರೆ ಅದೊಂದು ಆಪ್ಷನ್ ಇದೆ, ಜಿಯೋ ಹಾಟ್ಸ್ಟಾರ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿ. ಅದರ ನಂತರ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಒಂದು ಆಪ್ಷನ್ ಬರ್ತದೆ. ಅದರಲ್ಲಿ ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಕ್ಲಿಕ್ ಮಾಡಿ. ಅದರ ನಂತರ ಒಂದು ಬಿಗ್ ಬಾಸ್ ಇದೆ, ಒಂದು ಇದು ಕ್ಲಿಪ್ಪಿಂಗ್ಸ್ ಬರ್ತದೆ. ಅಲ್ಲಿ ಸೈಡಲ್ಲಿ ವೋಟ್ ಅಂತ ಹೇಳಿ ಪರ್ಪಲ್ ಕಲರಲ್ಲಿ ಬರ್ತದೆ. ಅದರಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಕಂಟೆಸ್ಟೆಂಟ್ ಈಗ ಈ ವಾರದಲ್ಲಿ ಇದ್ದಾಳೆ, ರಕ್ಷಿತಾ ಇದ್ದಾಳೆ ಡೇಂಜರ್ ಝೋನಲ್ಲಿ. ಅಲ್ಲಿ ಅವಳದೊಂದು ಫೋಟೋ ಬರ್ತದೆ. ಅಲ್ಲಿ ಹೋಗಿ ಒಂದು ವ್ಯಕ್ತಿಗೆ ಒಂದು 99 ವೋಟ್ ಮಾಡ್ಬೋದು. ಸೊ ಹಾಗಾಗಿ ನೀವು ಎಲ್ಲರೂ ಯಾರೆಲ್ಲ ಸಪೋರ್ಟರ್ಸ್ ಇದ್ದೀರಾ ಅವರೆಲ್ಲರೂ ಆ ಒಂದು ಹುಡುಗಿಗೆ 99 ವೋಟ್ ಮಾಡಿ ಗೆಲ್ಲಿಸಿ ಅಂತ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಯಾಕಂದರೆ ನಾವೊಂದು ಸ್ಟಾರ್ಟಿಂಗಿಂದ ಇಲ್ಲಿಯ ತನಕ ನಾವು ಅವಳದು ಬೆಂಗಾವಲಾಗಿ ಬಂದಿದ್ದೇವೆ. ಅದೇ ರೀತಿ ವಿನ್ ಆಗೋ ತನಕ ನಾವು ಕೂಡ ಶಪಥ ಮಾಡಿದ್ದೇವೆ ಅವಳೇ ವಿನ್ ಆಗಬೇಕಂತ ಹೇಳಿ. ಸೊ ಎಲ್ಲರೂ ಒಂದು ಒಳ್ಳೆ ಮನಸ್ಸಲ್ಲಿ ಒಂದು ಅವಳನ್ನೊಂದು ವಿನ್ ಮಾಡು ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ನನಗೆ ಗಿಲ್ಲಿ ಕೂಡ ತುಂಬ ಇಷ್ಟ ಇದ್ದಾನೆ. ಆದರೆ ಅವನು ಕೆಲವೊಂದು ಸಲ ಹುಡುಗಿಯ ಮ್ಯಾಟರ್ಗೆ ಹೋಗಿ ಸ್ವಲ್ಪ ಅವನು ಹಿಂದೇಟು ಬಿದ್ದಿದ್ದಾನೆ. ಯಾಕಂದರೆ ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳಿದ ನಂತರ ಮತ್ತೆ ಒಂದು ಗೇಮ್ ಶೋ ಹೇಳಿದ ನಂತರ ಗೇಮ್ ಶೋ ಮೇಲೇ ಫೋಕಸ್ ಕೊಡಬೇಕು. ಹುಡುಗಿ ಹೊರಗೆ ಬಂದ ನಂತರ ಕೂಡ ಸಿಗೋದಿಲ್ಲ ಇವನಿಗೆ. ಈಗ ಆಟ ಆಡಲಿಕ್ಕೆ ಹೋದ ನಂತರ ಅಲ್ಲೇ ಹೋಗಬೇಕು. ಅವನು ಅದು ಕೂಡ ಹೇಳಿದ್ದಾನೆ ಸುದೀಪ್ ಸರ್ ಹತ್ರ, ನಾನು ಎಲ್ಲ ಸೀಸನ್ ನೋಡ್ಕೊಂಡು ಬಂದಿದ್ದೇನೆ ಬಿಗ್ ಬಾಸ್ದೆಲ್ಲ ಅಂತ ಹೇಳಿ. ಹಾಗಾದರೆ ಅವನು ಎಲ್ಲಿ ಎಡವೆ ಬಿದ್ದ ಎಲ್ಲಿ ಅಂದರೆ ಕಾವು ಅಂತ ಹೇಳಿ ಅವಳ ಹಿಂದೆ ಹೋಗಿ ಉಂಟಲ್ಲ, ಅವಳ ಹತ್ರನೇ ಫೋಕಸ್ ಉಂಟು. ಇವನಿಗೆ ಆಟದ ಮೇಲೆ ಫೋಕಸ್ ಇಲ್ಲ. ಹಾಗಾಗಿ ಈಗ ಎಲ್ಲರಿಗೆ ಒಂದು ಕುತೂಹಲ ಏನಂದರೆ ಲಾಸ್ಟ್ ನಮ್ಮದು ಬಿಗ್ ಬಾಸ್ ಸೀಸನಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ. ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ಕ್ವಾಲಿಫೈ ಆಗ್ತಾಳೆ ಅಂತ ನನ್ನ ಅನಿಸಿಕೆ. ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು. ಯಾವುದೇ ಒಂದು ಹೇಟ್ ಕಮೆಂಟ್ಸ್ ಹಾಕಬೇಡಿ, ಯಾಕಂದರೆ ನಿಮ್ಮದು ವ್ಯಕ್ತಿತ್ವ ತೋರಿಸೋದು ನನ್ನದೇನಲ್ಲ. ನಾನೊಂದು ಹೇಟ್ ಕಮೆಂಟ್ಸ್ ಬಂದರೆ ಖಂಡಿತವಾಗ್ಲೂ ಆ ಒಂದು ಕಮೆಂಟ್ಸನ್ನು ಬ್ಲಾಕ್ ಮಾಡ್ತೀನಿ. ಹಾಗೆಯೇ ನಾವೆಲ್ಲರೂ ಈ ಒಂದು ಹುಡುಗಿಗೆ ರಕ್ಷಿತಾ ಶೆಟ್ಟಿಗೆ
ರಾಶಿಕನೇ ವಿನ್ ಮಾಡಿಸುವಂತ ನಾವೊಂದು ಪಣ ತೊಡುವ. ಓಕೆ, ಸೊ ಹಾಗೆಯೇ ಈ ನಾಳೆ ಅಥವಾ ನಾಳೆದು ಮತ್ತೆ ನನ್ನದು ಒಂದು ವಿಡಿಯೋ ಬರ್ತದೆ. ಹಾಗಾಗಿ ನನಗೆ ಮೇಯ್ನ್ ಇದೇ ಒಂದು ವಿಷಯ ಬೇಕಿತ್ತು. ರಕ್ಷಿತಾ ಶೆಟ್ಟಿ ರಾಶಿಕನಿಗೆ ದೂಡಿ ಹಾಕಿದ್ದಾಳೆ ಅಂತೇಳಿ ಈಗ ಮತ್ತೆ ಕ್ಲಿಯರ್ ಮಾಡ್ತಿದ್ದೀನಿ. ರಾಶಿಕ ಮೊದಲು ಇವಳನ್ನು ದೂಡಿದು, ಅದರ ನಂತರ ಅವಳು ದೂಡುವಾಗ ರಿಟರ್ನ್ ಆಗಿ ಇವಳು ಕೂಡ ಹೀಗೆ ದಬ್ಬಿದ್ದಾಳೆ ಅಷ್ಟೇ. ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಹಾಗಾಗಿ ಅವಳನ್ನು ಗೇಮ್ನಿಂದ ಹೊರಗೆ ಹಾಕಿದ್ದಾರೆ ಎಲ್ಲ ಹೇಳ್ತಿದ್ರು. ಹೊರಗೆ ಹಾಕಲಿಲ್ಲ, ಅಲ್ಲೇ ಸೇಫ್ ಆಗಿದ್ದಾಳೆ. ಓಕೆ, ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.